ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಹಿನ್ನೆಲೆ ಪುತ್ತೂರು ಘಟಕದ ಕಚೇರಿಯ ದೀಪೋಜ್ವಲನ ಮತ್ತು 60 ಸರಣಿ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪುತ್ತೂರಿಗೆ ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಆಗಮಿಸಿದ್ರು. ಈ ವೇಳೆ ಪುತ್ತೂರಿನ ಹೆಸರಾಂತ ವಕೀಲರಾದ ಮಹೇಶ್ ಕಜೆಯವರು ಸ್ವಾಮೀಜಿಯವರಿಗೆ ನೀಡಿದ ಆತ್ಮೀಯ ಕರೆಗೆ ಓಗೊಟ್ಟು ಮಹೇಶ್ ಕಜೆಯವರ ಮನೆಗೆ ಸ್ವಾಮೀಜಿಗಳು ಭೇಟಿ ನೀಡಿದ್ದಾರೆ. ಈ ವೇಳೆ ಮಹೇಶ್ ಕಜೆಯವರ ಕುಟುಂಬದವರು ಸ್ವಾಮೀಜಿಯವರಿಗೆ ಗೌರವಪೂರ್ವಕ ಸ್ವಾಗತವನ್ನ ಕೋರಿದ್ದಾರೆ. ಮಹೇಶ್ ಕಜೆಯವರ ಮನೆಯಲ್ಲಿ ಆದರದ ಸ್ವಾಗತವನ್ನ ಪಡೆದ ಸ್ವಾಮೀಜಿಗಳು ಕಜೆಯವರ ಕುಟುಂಬವನ್ನ ಆಶೀರ್ವಾದಿಸಿದ್ದಾರೆ. ವಿಶೇಷವಾಗಿ ಪುತ್ತೂರಿನಲ್ಲಿ ಈಗಾಗಲೇ ಷಷ್ಠ್ಯಬ್ದ ಸಂಭ್ರಮದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥ ಸಮಯವೂ ಹೌದು. ಹಲವಾರು ಕಾರ್ಯಕ್ರಮಗಳಿಗೆ ಈಗಾಗಲೇ ಚಾಲನೆಯನ್ನು ಕೊಟ್ಟದ್ದು ಹೌದು. ಈ ಒಂದು ವ್ಯವಸ್ಥೆ ಹಿಂದೆ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ಮಹೇಶ್ ಕಜೆ ಅವರು ಒಬ್ಬರು. ಅವರ ಮಿತ್ರರನ್ನೆಲ್ಲ ಸೇರಿಸಿಕೊಂಡು ಅಥವಾ ಅವರ ಜೊತೆಗೆ ಏನು ಸಹ ಉದ್ಯೋಗ ಮಾಡುವವರನ್ನು ಇರಬಹುದು, ಎಲ್ಲರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಸಂಯೋಜನೆ ಮಾಡಿದ್ದಾರೆ. ಬಹುಶಃ ಸೀತಾರಾಮರೈಗಳ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲವೂ ಇವತ್ತು ಕಾರ್ಯಾಲಯವೂ ಕೂಡ ಉದ್ಘಾಟನೆ ಆಗಿದೆ. ಜೊತೆಗೆ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾದರೆ ಸುಲಭ ಏನೂ ಅಲ್ಲ. ಎಲ್ಲವೂ ಸುಲಲಿತವಾಗಿ ನಡೆಯಬೇಕಾದರೆ ಒಂದು ವ್ಯವಸ್ಥೆಯ ಅಗತ್ಯತೆ ಉಂಟು. ವ್ಯವಸ್ಥೆ ಅನ್ನುವಂಥದ್ದು ಅದಕ್ಕೆ ಹೇಳ್ತಾರೆ ಎರೇಂಜ್ ಅಂತ ಹೇಳಿಕೊಂಡು. ಅದು ಹೇಗೆ ಎರೇಂಜ್ ಇರಬೇಕಂದ್ರೆ ರೇಂಜಿನ ಒಳಗೆ ಇರಬೇಕು ಎರೇಂಜ್ ಅಂತ. ಆಗ ಮಾತ್ರ ಅದು ವ್ಯವಸ್ಥಿತವಾಗಿ ನಡೆಯುವಂಥದ್ದು. ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಬಹುಶಃ ಮಹೇಶ್ ಕಜೆಯವರು ತುಂಬ ಆತ್ಮೀಯರು, ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯ ಅಭಿಮಾನಿಗಳು ಹೌದು. ಅವರ ಹಿರಿಯವರನ್ನು ನಾವು ಬಲ್ಲೆ, ಅವರಲ್ಲಿ ಅವರ ಮನೆಯೂ ಕೂಡ ನಾವು ಭೇಟಿ ಕೊಟ್ಟವರು. ಇವತ್ತು ನಮ್ಮನ್ನು ಇಲ್ಲಿಗೆ ಕರೆಸಿಕೊಂಡು ಬಹುಶಃ ಒಂದು ವ್ಯವಸ್ಥಿತವಾಗಿ ಈ ರೀತಿ ಭೇಟಿ ಕೊಡಬೇಕು ಅಂತ ಅವರ ಕೇಳಿಕೆ ಮೇರೆಗೆ ನಮಗೆ ಖುಷಿಯಾಗಿದೆ. ಯಾಕಂದರೆ ನಾವು ಮನೆ ಕಡೆ ಬರೋದೊಂದು ನಮಗೊಂದು ಆನಂದ ಆಗಿದೆ. ಮನೆ ಅನ್ನುವಂಥದ್ದು, ಮನೆಯಲ್ಲಿರುವಂಥ ಮಕ್ಕಳಿಗೆ ಆ ಸಂಸ್ಕಾರಗಳನ್ನು ಕೊಡೋ ರೀತಿಯನ್ನು ಬಹುಶಃ ಮಕ್ಕಳಲ್ಲಿ ನಾವು ನೋಡ್ಬೋದು. ನಾವು ಬಂದ ಕೂಡಲೇ ಸ್ವಾಮಿಯವರಿಗೆ ಏನಾಗಬೇಕು ಅಂತ ಒಂದು ಕರೆ, ಬೇಕಾಗಿರುವಂಥ ಎಲ್ಲವನ್ನು ಒಪ್ಪಿಸುವಂಥದ್ದು, ಸ್ವಾಮಿಯವರು ಅದು ಬೇಕು, ಸ್ವಾಮಿಯವರು ಇದು ಬೇಕು ಅಂತ ಒಂದು ರೀತಿಯೆಲ್ಲ ಮಕ್ಕಳಿಗೆ ಸಂಸ್ಕಾರವನ್ನು ಹಂಚುವ ಕೆಲಸ ಮಾಡಿದ್ದನ್ನು ಬಹುಶಃ ಈರ್ವರ ಮಕ್ಕಳಲ್ಲಿ ಅದು ನಮಗೆ ಕಾಣುವ ಲಕ್ಷ್ಮೀ ಸರಸ್ವತಿ ಅಂತ ಕಾಣೋದು. ಮಕ್ಕಳನ್ನು ನಾನು ಹೇಳಬೇಕು ಬಹುಶಃ ಒಂದು ಮಂದಿರ ಮತ್ತೊಂದು ಮನೀಷಾ ಅಂತ ಹೇಳಿಕೊಂಡು ಬಹುಶಃ ಒಳ್ಳೆಯ ಪ್ರೀತಿ, ಬಹುಶಃ ಮನೆಯವರು ಅದನ್ನು ಹಾಗೆ ಬೆಳೆಸಿದ್ದಾರೆ. ಒಳ್ಳೆಯ ಸಂಸ್ಕಾರ ನಿಜವಾಗಲೂ ನನಗೆ ಸಂತಸ ಕೊಟ್ಟಿದೆ. ಮನೆಯನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ಬೋದು, ಒಂದು ಆದರ್ಶವಾದ ಮನೆ ಆಗಬೇಕಾದ್ರೆ ತಮ್ಮನ್ನು ಹೇಗೆ ತೊಡಗಿಸಿಕೊಳ್ಬೇಕು ಅನ್ನೋದು. ಯಾಕಂದರೆ ತಮ್ಮಲ್ಲಿ ಅದು ಸದಾಚಾರ ಬೇಕು, ಅದು ಮಕ್ಕಳಲ್ಲಿ ಹಂಚಿಕೊಳ್ಳಬೇಕು. ಆಗ ಅದು ಮಕ್ಕಳಿಗೆ ಮತ್ತೆ ಹಸ್ತಾಂತರ ಆಗಿಕೊಂಡು ಅದು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಉಳಿಲಿಕ್ಕೆ ಸಾಧ್ಯತೆ ಇದೆ. ಖುಷಿಯಲ್ಲಿ ಅದನ್ನು ನಾನು ಕಂಡುಕೊಂಡಿದ್ದೇನೆ. ಅವರಿಗೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಒಳ್ಳೆಯ ಸದ್ವಿದ್ಯೆ ಬುದ್ಧಿಗಳನ್ನು ಎಲ್ಲ ಅನುಗ್ರಹಿಸಲಿ ಅಂತ ಕೂಡ ನಾನು ಎಲ್ಲ ಇವರ ಕುಟುಂಬಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಬಹುಶಃ ಅವರ ಆತ್ಮೀಯತೆ, ಸರಳತನ, ಸಜ್ಜನಿಕೆ ಇದೆಲ್ಲ ನಮಗೆ ಸಂತಸ ಕೊಟ್ಟಿದೆ. ಜೊತೆಗೆ ಅವರ ಮನೆಯವರು, ಪತ್ನಿಯೂ ಕೂಡ, ಅವರ ತಾಯಿ ಕೂಡ ಕ್ಷೇತ್ರಕ್ಕೆ ಒಳ್ಳೆಯ ಅಭಿಮಾನಿಗಳು ಹೌದು. ಅವರ ಮನೆಯವರೆಲ್ಲ ಕ್ಷೇತ್ರಕ್ಕೆ ನಡ್ಕೊಳ್ಳುವವರು, ಜೊತೆಯಲ್ಲಿ ಅವರ ಸೇವೆಯಲ್ಲಿ ಮಾಡಿದವರು ಕೂಡ ಹೌದು. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದೇವೆ. ಎಲ್ಲರೂ ನಮ್ಮವರು ಅಂತ ಹೇಳಿಕೊಂಡು ಸಮಾಜದ ಒಂದು
ಕಾರ್ಯಕ್ರಮಗಳಂತೂ ಈಗಾಗಲೇ ಸಂಯೋಜನೆ ಮಾಡಿ ಆಗಿದೆ. ಷಷ್ಠ್ಯಬ್ದ ಸಂಭ್ರಮದ ನಿಮಿತ್ತವಾಗಿ ಜನಪರವಾಗಿ ಸಮಾಜದಿಂದ ಸಮಾಜಕ್ಕೆ ಎನ್ನುವಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಇರಲಿ ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲರಿಗೂ ಆ ಶಕ್ತಿಯನ್ನು ತುಂಬಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿಕೊಂಡು ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ.